ಸುಮಧುರ ಕಂಠದ ಗಾಯನ ಕೋಗಿಲೆಗಳಿಗಾಗಿ ಒಂದೊಳ್ಳೆ ವೇದಿಕೆಯನ್ನ ಪುತ್ತೂರಿನ ಮುಳಿಯ ಜುವೆಲ್ಸ್ ನೀಡ್ತಾ ಇದೆ. ಪುತ್ತೂರಿನ ಮುಳಿಯದಲ್ಲಿ ಮುಳಿಯ ಗಾನರಥ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ ನಡೆಯಲಿದ್ದು ಮಾರ್ಚ್ 6ರ ಶನಿವಾರದಂದು ವಿಟ್ಲ ಬಸ್ ನಿಲ್ದಾಣದ ಬಳಿ ಪ್ರಥಮ ಆಡಿಷನ್ ನಡೆಯಲಿದೆ. ಇನ್ನು 12ರಿಂದ 21 ವರ್ಷ ವಯೋಮಿತಿ ಇದ್ದು ಸಾರ್ವಜನಿಕ ವಲಯದಲ್ಲಿ 21 ವರ್ಷ ಮೇಲ್ಪಟ್ಟವರಿಗೆ ಅವಕಾಶವನ್ನ ನೀಡಲಾಗಿದೆ. ಕನ್ನಡ, ಹಿಂದಿ, ತುಳು ಹಾಗೂ ಮಲಯಾಳಂ ಹೀಗೆ ಒಟ್ಟು 4 ಭಾಷೆಯ ಹಾಡುಗಳಿಗೆ ಅವಕಾಶವಿದೆ. ಆಡಿಷನ್ಗೆ ನೋಂದಾವಣೆ ಮಾಡಲು 9743175916 ಈ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಇನ್ನು ಕಾರ್ಯಕ್ರಮವನ್ನು ಮುಳಿಯ ಜುವೆಲ್ಸ್ ಫೇಸ್ಬುಕ್ನಲ್ಲಿ ನೋಡಬಹುದು.